ಸೋಚ್ ಸಿನಿಮಾಸ್ ಎಲ್ಎಸ್ ಮೀಡಿಯಾ ಓಂ ಸ್ಟುಡಿಯೋ ಬ್ಯಾನರ್ ನಡಿಯಲ್ಲಿ ಸ್ಟೀಫನ್ ಅವರ ರಚನೆ ನಿರ್ದೇಶನದ 21 ಗ್ರಾಮ್ಸ್ ಸಿನಿಮಾ ತುಳು ಕನ್ನಡ ಸೇರಿದಂತೆ ಹಲವಾರು ಭಾಷೆಗಳಲ್ಲಿ ಬರಲು ಸಜ್ಜಾಗ್ತಾ ಇದೆ. ಇದರ ಸುದ್ದಿಗೋಷ್ಠಿಯು ಮಂಗಳೂರಿನ ಬೊಕ್ಕಪಟ್ಟಣದ ಅಬ್ಬಕ್ಕ ಕ್ವೀನ್ ಕ್ರೂಸ್ನಲ್ಲಿ ನಡೆಯಿತು. ತುಳು ಭಾಷೆಯಲ್ಲಿ ನಿರ್ಮಾಣವಾಗಲಿರುವ 21 ಗ್ರಾಮ್ಸ್ ಹೆಸರಿನ ಸೈಕಲಾಜಿಕಲ್ ಥ್ರಿಲ್ಲರ್ ಸಿನಿಮಾ ತುಳು ಭಾಷೆಯಿಂದ 6 ಭಾಷೆಗೆ ಡಬ್ ಆಗಲಿದೆ. ಇದೇ ಮೊದಲ ಬಾರಿಗೆ ತುಳು ಸಿನಿಮಾವೊಂದು ಏಕಕಾಲದಲ್ಲಿ 6 ಭಾಷೆಗೆ ಡಬ್ ಆಗಿ ಆಯಾ ರಾಜ್ಯಗಳಲ್ಲಿ ಏಕಕಾಲದಲ್ಲಿ ಬಿಡುಗಡೆಯಾಗಲಿದೆ ಎಂದು ಸಿನಿಮಾ ನಿರ್ಮಾಣ ತಂಡ ತಿಳಿಸಿದೆ. ಚಿತ್ರವು ತುಳು ಭಾಷೆಯಲ್ಲಿ ನಿರ್ಮಾಣಗೊಂಡು ಕನ್ನಡ, ಹಿಂದಿ, ತಮಿಳು, ತೆಲುಗು, ಮರಾಠಿ, ಇಂಗ್ಲಿಷ್ ಭಾಷೆಗೆ ಡಬ್ ಆಗಲಿದೆ. ಸೋಚ್ ಸಿನಿಮಾ, ಎಲ್ಎಸ್ ಮೀಡಿಯಾ, ಓಂ ಸ್ಟುಡಿಯೋ ಜಂಟಿಯಾಗಿ ಈ ಸಿನಿಮಾ ನಿರ್ಮಾಣ ಮಾಡುತ್ತಿದೆ. ಸಿನಿಮಾ ತಂಡದವರು ಬೊಕ್ಕಪಟ್ಟಣದ ಅಬ್ಬಕ್ಕ ಕ್ವೀನ್ ಕ್ರೂಸ್ನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ಸಿನಿಮಾದ ಬಗ್ಗೆ ವಿವರ ನೀಡಿದ್ರು. ಸಿನಿಮಾದ ಹೀರೋ ಬಹುಭಾಷಾ ನಟ ಅಮಿತ್ ರಾವ್ ಅವರು ಮಾತನಾಡಿ ಪೂರ್ತಿ ಸಿನಿಮಾವು ಆರಂಭದಿಂದ ಕೊನೆಯ ತನಕ ಸಸ್ಪೆನ್ಸ್ ಆಗಿ ಇರಲಿದೆ. ಹೀರೋ ಹೀರೋಯಿನ್ ಕೇಂದ್ರಿತ ಮನೋವೈಜ್ಞಾನಿಕ ಭೂಮಿಕೆಯೇ ಈ ಸಿನಿಮಾದ ವಿಶೇಷತೆಯಾಗಿದೆ ಎಂದು ತಿಳಿಸಿದ್ರು. ತಾನು ಈ ಸಿನಿಮಾಕ್ಕಾಗಿ ಹೇರ್ ಸ್ಟೈಲ್ ವಿಭಿನ್ನವಾಗಿ ಬದಲಾಯಿಸಿಕೊಳ್ಳಬೇಕಾಯಿತು ಎಂದು ಅಮಿತ್ ರಾವ್ ಹೇಳಿದ್ರು. ಈ 21 ಗ್ರಾಮ್ಸ್ನ ಯೂನಿವರ್ಸಲ್ ಆಗಿ ಎಲ್ಲ ಭಾಷೆಗೂ ಮಾಡಬಹುದು ಅನ್ನೋ ಒಂದು ಕಾನ್ಸೆಪ್ಟ್. ಇದು ಇಟ್ಸ್ ಎ ಸೈಕಲಾಜಿಕಲ್ ಥ್ರಿಲ್ಲರ್. ಸೊ ಇದನ್ನು ಎಲ್ಲ ಭಾಷೆಯಲ್ಲೂ ಆಲ್ಮೋಸ್ಟ್ ಕನ್ನಡ ಆಗಲಿ, ತಮಿಳಾಗಲಿ, ತೆಲುಗು ಆಗಲಿ ಎಲ್ಲದರಲ್ಲೂ ಪ್ಯಾನ್ ಇಂಡಿಯಾ ಸಿನಿಮಾನ ಮಾಡ್ತಾ ಇದ್ದಾರೆ. ಸೊ ತುಳುವಲ್ಲಿ ಇದು ಮೊದಲನೇ ಸಿನಿಮಾ ಆಗುತ್ತೆ, ಪ್ಯಾನ್ ಇಂಡಿಯಾ ಸಿನಿಮಾಗೆ. ತುಳುವಲ್ಲಿ ಇದು ಮೊದಲನೇ ಸಿನಿಮಾ ಆಗುತ್ತೆ 21 ಗ್ರಾಮ್ಸ್ ಅಂತ. ಸೊ ಈ ಕಾನ್ಸೆಪ್ಟಿಗೆ ನಾನು ಕೂದಲುಗಡ್ಡೆ ಬಿಟ್ಟಿದ್ದೆ ಆ್ಯಕ್ಚುಲಿ. ಸೊ ಇದು ಹಾಗೆ 3 ವರ್ಷದಿಂದ ಮೇಂಟೈನ್ ಮಾಡಿ ಇದೇ ಇದರಲ್ಲೇ ಅಗ್ನಿ ಸಾಕ್ಷಿ ಅದಕ್ಕೆಲ್ಲ ಮ್ಯಾಚ್ ಆಯಿತು. ಲಿಟ್ರಲಿ ಬೇರೊಂದಷ್ಟು ಪ್ರಾಜೆಕ್ಟ್ಗಳು ಮಾಡ್ತಿದ್ದೀನಿ, ಎಲ್ಲ ವಿಲನ್ ಆಗಿ ಮಾಡ್ತಿರೋದು. ಸೊ ಈ ಗೆಟಪ್ ಮ್ಯಾಚ್ ಆಯಿತು. ಈ ಸಬ್ಜೆಕ್ಟಿಗೆ ಅಂತ ಆ್ಯಕ್ಚುಲಿ ಬಿಟ್ಟಿರೋದು ಈ ಕೂದಲುಗಡ್ಡನ. ಸಿನಿಮಾದ ನಿರ್ದೇಶಕ ಸ್ಟೀಫನ್ ಅವರು ಮಾತನಾಡಿ ಕಳೆದ 15 ವರ್ಷಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಸಹ ನಿರ್ದೇಶಕನಾಗಿ ದುಡಿದ ಅನುಭವದ ಹಿನ್ನೆಲೆ ತುಳು ಭಾಷೆಯಲ್ಲಿ ಸಿನಿಮಾ ಮಾಡಲು ಮುಂದಾಗಿದ್ದೇನೆ. ನಿರ್ಮಾಣ ತಂಡದ ಪ್ರೋತ್ಸಾಹದ ಕಾರಣದಿಂದಾಗಿ ತುಳುವಿನಿಂದ 6 ಭಾಷೆಗೆ ಡಬ್ ಮಾಡಿ ಸಿನಿಮಾ ಬಿಡುಗಡೆ ಮಾಡಲು ಸಿದ್ಧತೆ ನಡೆಸಿದ್ದೇವೆ ಎಂದು ತಿಳಿಸಿದ್ರು. 21 ಗ್ರಾಮ್ಸ್ ಸಿನಿಮಾ ಸೈಕಲಾಜಿಕಲ್ ಥ್ರಿಲ್ಲರ್ ಕಥಾ ಹಂದರವನ್ನ ಹೊಂದಿದೆ ಎಂದು ತಿಳಿಸಿದ್ರು. ಅಲ್ಲೊಂದು ಸಣ್ಣ ಒಂದು ಲೈನ್ ಇತ್ತು. ಆ ಲೈನ್ ಏನಂತ ಹೇಳಿದ್ರೆ, ಒಂದು ಜೇಡ ಯಾವತ್ತೂ ಮೊದಲನೇ ಸಲ ಅದು ಬಲೆ ಹೆಣ್ಣಿಬೇಕಾದ್ರೆ ಅವತ್ತಿನ ದಿನ ಅಥವಾ 2ನೇ ದಿನ ತನಕ ಅದೇನು ಮಾಡುತ್ತಂದ್ರೆ ಒಂದು ಬದಿಗೆ ಮಾತ್ರ ಹರ್ಕೊಂಡು ಹೋಗುತ್ತೆ, 2ನೇ ಬದಿಗೆ ಹರ್ಕೊಂಡು ಹೋಗೋದು. ಅಂದರೆ ಅದು ಬಲೆಯಲ್ಲೇ ಅದು 2ನೇ ಬಲೆಗೆ ಅದು 2 ದಿನದ ಮುಂಚೆ ಅದೇನಾದ್ರು ಅದು ಬಲೆ ಒಳಗೆ ಒಂದು ಬದಿ ಬಿಟ್ಟು ಇನ್ನೊಂದು ಬದಿಗೆ ಹರ್ಕೊಂಡು ಹೋಗುತ್ತೆ, ಆ ತನ್ನ ಬಲೆ ಒಳಗೆ ತಾನೇ ಸಿಕ್ಕಾಕೊಡುತ್ತೆ ಅಂತ ಈ ಥ್ರೆಡ್ ಮೇಲೆ ನಾವು ಇಡೀ ಸಿನಿಮಾನ ಟ್ರೈ ಮಾಡ್ಕೊಂಡು ಹೋಗ್ತೀವಿ. ಹಾಗಾಗಿ ಈ ಎಳೆ ಇನ್ಸ್ಪಿರೇಷನ್ ಏನಿದೆ ಇದನ್ನು ಮಾತ್ರ ಹೇಳ್ಬೋದು. ಕಥೆ ಹೇಳಿದ್ರೆ ಡೀಟೇಲಾಗಿ ನಿಮಗೆ ಗೊತ್ತಾಗುತ್ತೆ. ಪ್ರತಿಯೊಂದು ಪಾತ್ರನೂ ಮುಖ್ಯ, ಪ್ರತಿಯೊಂದು ಪಾತ್ರ ಮುಖ್ಯವಾಗಿರೋದ್ರಿಂದಲೇ ಎಲ್ಲರಿಗೂ ಅದೇ ಥರನೇ ಅದನ್ನು ಹೇಳಿಕೊಡು ಸರ್. ಯಾಕೆ ಪ್ಲಾನ್ ಇಂಡಿಯಾ ಮಾಡ್ತಿರೋದಂದರೆ ಪ್ರತಿಯೊಂದು ಪಾತ್ರಗಳು ಮುಖ್ಯವಾಗಿರೋದ್ರಿಂದ ಅಲ್ಲಿನವ್ರನ್ನೇ ತಗೊಂಡು ಮಾಡೋಣ ಅಂತ ಪ್ಲಾನ್ ಬಂದಿದ್ದೀವಿ. ಎಲ್ಲರೂ ಮುಂದುವರ್ಸ್ಕೊಂಡು ಮಾಡ್ತೀವಿ. ಅದರಲ್ಲಿ ಮುಖ್ಯ ಪಾತ್ರಧಾರಿ ಅಂತ ಏನು ಬರ್ತಾರೋ ಅವರು ಅಮಿತ್ ಸರ್ ಮುಖ್ಯ ಪಾತ್ರಧಾರಿ ಅಮಿತ್ ಸರ್ ಇರ್ತಾರೆ. ಅವ್ರಿಗೆ ಅಷ್ಟೇ ಮುಖ್ಯ ಪಾತ್ರಗಳು ಬೇರೆಯೂ ಇದ್ದಾರೆ, ಅವ್ರನ್ನ ಜೊತೆ ತಗೊಂಡ್ಬರ್ತೀವಿ. ಸಿನಿಮಾ ನಿರ್ಮಾಪಕರಾದ ಅವಿನಾಶ್ ಶೆಟ್ಟಿ ಅವರು ಮಾತನಾಡಿ ತುಳು ಸಿನಿಮಾ ರಂಗದ ಹೊಸ ಸಾಧನೆಗೆ ನಾವು ಸಿದ್ಧರಾಗ್ತಿದ್ದೇವೆ ಎಂದು ತಿಳಿಸಿದ್ರು. ಈಗ 21 ಗ್ರಾಮ್ಸ್ ಇವಾಗ ಮಲ್ಟಿ ಲ್ಯಾಂಗ್ವೇಜಲ್ಲಿ ಮಾಡೋಣ ಅಂತ ಡಿಸೈಡ್ ಮಾಡಿದ್ವಿ. ಮೂಲತಃ ಆಲ್ಮೋಸ್ಟ್ ಎಲ್ಲ ಕ್ರೂ ಅಥವಾ ಟೆಕ್ನಿಷಿಯನ್ಸ್ ಮಂಗಳೂರಿನವರೇ ಆಗಿರೋದ್ರಿಂದ ನೀವು ಅಲ್ಲಿ ಕಾರ್ಡಲ್ಲೂ ನೋಡ್ಬೋದು. ತುಳು ಅಂತ ಫಸ್ಟಲ್ಲಿ ಹಾಕಿ ಆಮೇಲೆ ಮಿಕ್ಕಿದ ಲ್ಯಾಂಗ್ವೇಜಸ್ ಹಾಕಿದ್ದೀವಿ. ತುಳು, ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮರಾಠಿ ಮತ್ತು ಇಂಗ್ಲೀಷ್ ಎಲ್ಲ ಲ್ಯಾಂಗ್ವೇಜಲ್ಲೂ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡ್ಬೋದು ಅಂತ ನಮ್ಗೆ ಅನಿಸಿತ್ತು. ಸೊ ಹಾಗಾಗಿ ಮಾಡಬೇಕಂತ ಡಿಸೈಡ್ ಮಾಡಿದ್ವಿ. ನಿರ್ಮಾಪಕ ಎಲ್ಎಸ್ ಮೀಡಿಯಾ ಆಡಳಿತ ನಿರ್ದೇಶಕರಾದ ಲಕ್ಷ್ಮಣ್ ಸುವರ್ಣ ಅವರು ಮಾತನಾಡಿ ತುಳುವರು ಎಲ್ಲಾ ಭಾಷೆಯ ಸಿನಿಮಾಗಳನ್ನು ಮುಕ್ತವಾಗಿ ಸ್ವೀಕರಿಸುತ್ತಾರೆ. ಅದೇ ರೀತಿಯಾಗಿ ತುಳುವರ ನಿರ್ಮಾಣದ ಈ ಸಿನಿಮಾವನ್ನ ಎಲ್ಲಾ ಭಾಷಿಕರು ಪ್ರೀತಿಯಿಂದ ಸ್ವೀಕರಿಸಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದ್ರು. ಬಟ್ ಅಸಲಿಗೆ ನಮ್ಮ ನೀರದ ನಮ್ಮ ಊರ್ದ ಒಂದು ವ್ಯಾಮೋಹ ಈ ಸ್ಟೇಜ್ ಗುಂಜಿನ ಮಾತ್ರ ಎಲ್ಲ ಗೊತ್ತಾಗ್ಬೋದು. 7 ಜನ ಬಂದು ಸೋನಾಲ್ ತುಳುಕು ಮಸ್ತ್ ಪಿಕ್ಚರ್ ಮಾಡ್ತಿರ್ಬೋದು, ಅಮಿತ್ ಮಸ್ತ್ ಪಿಕ್ಚರ್ ಮಾಡ್ತಿದ್ದಿರ್ಬೋದು ತುಳುಕು, ಅವಿನಾಶ್ ಶೆಟ್ರು ಇದೇ ಬ್ಯಾಂಗ್ಳೂರು ಮಸ್ತ್ ಪುದಾರ್ ಮಾಡ್ತಿದ್ದಾರೆ. ಚರಣ್ ಸುವರ್ಣ ಮೂಲು ಫ್ಯಾಷನ್ ಏಜೆನ್ಸಿದ ಪುದಾರ್ ಮಸ್ತ್ ಮೂಲು ಟ್ಯಾಲೆಂಟ್ ಇಂಟರ್ನ್ಯಾಷನಲಿ ಕೊಂತೇವೆ.
ಅಕ್ಲೇನು ಗ್ರೂಮ್ ಅಂತ ಒಂದು ಒಳ್ಳೆ ಖಾಲಿ ಬಂತು ಎದುರು ಕೊಂತಿನತ್ತೆ ಅಕ್ಲೇದು ಆ ಅವಕಾಶ ತಿಕ್ಕುನ ಒಂದಿನ 6 ಮಂತ್ ಕೊರೊಂದಿಲ್ಲ. ಸೊ ಅದರೊಟ್ಟಿಗೆ ನಮಗೆ ಬೇರೆ ಮಾಡ್ತಾರೆ ಭಾರಿ ಖುಷಿ ಆಗ್ಬೋದು. ಮತ್ತು ಈ ಫಿಲ್ಮು ಒಂದು ಲೆವೆಲ್ ತುಳುನು ಒಂದು ಬೇತೆ ಲೆವೆಲ್ ಕೊಂಡ್ಕೊಂಡು ಒಂದು ಎನ್ನೋ ಒಂದು ಆಶಯ. ನಿರ್ಮಾಪಕಿ ಹಾಗೂ ಬಹುಭಾಷಾ ನಟಿ ಸೋನಾಲ್ ಮೊಂತೇರು ಅವರು ಮಾತನಾಡಿ, ಈ ಚಿತ್ರದ ನಿರ್ದೇಶಕರು ಸಿನಿಮಾ ಕಥೆಯನ್ನ ಹೇಳಿದ ಸಂದರ್ಭದಲ್ಲಿಯೇ ಕಥೆಯ ಬಗ್ಗೆ ಅಗಾಧವಾದ ಕುತೂಹಲ ಮೂಡಿದ ಹಿನ್ನೆಲೆಯಲ್ಲಿ ಈ ಸಿನಿಮಾ ನಿರ್ಮಾಣ ತಂಡದ ಪಾಲುದಾರಿಕೆಗೆ ಒಪ್ಪಿದೆ. ತುಳು ಸಿನಿಮಾವನ್ನ ಮತ್ತೊಂದು ಮಜಲಿಗೆ 21 ಗ್ರಾಮ್ಸ್ ಚಿತ್ರ ಕೊಂಡೊಯ್ಯುತ್ತದೆ ಎಂಬ ನಿರೀಕ್ಷೆ ಇದೆ ಎಂದು ಹೇಳಿದ್ರು. ಈ 21 ಗ್ರಾಮ್ಸ್ ಫಸ್ಟ್ ಆಫ್ ಆಲ್ ಟೈಟಲ್ ತುಂಬ ಕ್ಯಾಚಿ ಆಗಿತ್ತು. ಆ್ಯಂಡ್ ಅವ್ರು ಹೇಳ್ತಿರುವಾಗ ನನಗೆ ಅವಾಗಲೇ ನಾನು ಚರಣ್ ಸರ್ಗೆ ಹೇಳಿದೆ, ದಿಸ್ ಸಿನಿಮಾ ಇಸ್ ಗೋಯಿಂಗ್ ಟು ಗೋ ಸಮ್ವೇರ್. ಈ ಸಿನಿಮಾ ಇಲ್ಲೇ ಇರಲ್ಲ, ಎಲ್ಲೋ ರೀಚ್ ಆಗುತ್ತೆ ಅಂತ ಅಲ್ಲೇ ವಿ ಪ್ಲಾನ್ ಆ್ಯಂಡ್ ವಿ ನ್ಯೂ ಇಟ್ ವಿಲ್ ಆ್ಯಂಡ್ ವಿ ನೋ ಇಟ್ ವಿಲ್ ಹ್ಯಾಪನ್. ನಿರ್ಮಾಪಕ ಚರಣ್ ಸುವರ್ಣ ಅವರು ಮಾತನಾಡಿ, ತುಳು ಚಿತ್ರರಂಗದಲ್ಲಿ ಹೊಸ ಮೈಲಿಗಲ್ಲನ್ನ ಈ ಸಿನಿಮಾ ಸೃಷ್ಟಿಸಲಿದೆ ಎಂದರು. ಇದೊಂದು ವಂಡರ್ಫುಲ್ ಸಿನಿಮಾ. ಸ್ಟೀಫನ್ ಅವರು ಬಂದು ಫಸ್ಟ್ ಟೈಮ್ ನಮ್ಮನ್ನು ಮೀಟ್ ಮಾಡಿದಾಗ ಅವರ ಕಾನ್ಸೆಪ್ಟ್ ವೇ ಹಿ ನರೇಟೆಡ್, ನಾವು ಇದನ್ನು ತುಳುವಿಂದ ಬರೀ ತುಳು ಸಿನಿಮಾ ಈಗ ಬಹಳ ಬರ್ತಾ ಇದೆ, ಬಟ್ ಇದನ್ನು ನೆಕ್ಸ್ಟ್ ಲೆವೆಲ್ಗೆ ತಗೊಂಡು ಹೋಗಬೇಕು ಅಂತ ನಾವು ಯಾವ್ಯಾವ ಲ್ಯಾಂಗ್ವೇಜಲ್ಲಿ ಇದನ್ನು ರಿಲೀಸ್ ಮಾಡ್ಬೋದು, ಯಾವ್ಯಾವ ಲ್ಯಾಂಗ್ವೇಜ್ ನಮ್ಮ ಜೊತೆ ನಮ್ಮ ಕಾಂಟ್ಯಾಕ್ಟ್ಸ್ ಇದೆ, ತುಳು ಲ್ಯಾಂಗ್ವೇಜ್ ಸಿನಿಮಾ ಇಂಡಸ್ಟ್ರಿ ಬಗ್ಗೆನೂ ಬೇರೆ ಲ್ಯಾಂಗ್ವೇಜಲ್ಲಿ ನಾವು ತೋರಿಸ್ಕೊಡ್ಬೋದು ಅಂತ ಯೋಚನೆ ಮಾಡಿ ಇದರ ಬಗ್ಗೆ ಪ್ರಾಪರ್ ಗ್ರೌಂಡ್ ವರ್ಕ್ ಮಾಡಿ ನಾವು ಡಿಸೈಡ್ ಮಾಡಿದ್ವಿ. ಈಗ ಟೋಟಲ್ ಆಗಿ ಸದ್ಯಕ್ಕೆ 7 ಲ್ಯಾಂಗ್ವೇಜಸಲ್ಲಿ ಇದನ್ನು ಶೂಟ್ ಮಾಡಿ, ಅಂದರೆ ತುಳು ಮೇನ್ ಲ್ಯಾಂಗ್ವೇಜ್, ತುಳು, ಕನ್ನಡ ಮತ್ತು ಬೇರೆ ಲ್ಯಾಂಗ್ವೇಜ್ಗಳಲ್ಲಿ ಡಬ್ ಮಾಡಿ ಇದನ್ನು ನಾವು ರಿಲೀಸ್ ಮಾಡಬೇಕಂತ ಪ್ಲ್ಯಾನ್ ಮಾಡಿದ್ದೇವೆ. ಸಿನಿಮಾದ ವಸ್ತ್ರ ವಿನ್ಯಾಸಕಿ ರಶ್ಮಿ ಅನೂಪ್ ರಾವ್ ಅವರು ಮಾತನಾಡಿ, ವಿಭಿನ್ನ ಶೈಲಿಯ ನಿರೂಪಣೆಯ ಚಿತ್ರವಾಗಿರುವುದರಿಂದ ವಸ್ತ್ರ ವಿನ್ಯಾಸ ಕೂಡ ಸವಾಲಿನದಾಗಿದ್ದು ಆಕರ್ಷಕವಾಗಿರಲಿದೆ ಎಂದು ಹೇಳಿದರು. ತುಂಬಾ ಡಿಬೇಟ್ಸ್, ಫೈಟ್ಸ್, ಐ ಮೀನ್ ಫಾರ್ ದ ಕಾನ್ಸೆಪ್ಟ್, ಫಾರ್ ದ ಸ್ಕ್ರಿಪ್ಟ್, ಸ್ಟೀಫನ್ ಸರ್ ಐ ಹೋಪ್ ಇಟ್ಸ್ ಓಕೆ. ಸೊ ತುಂಬ ನಾನು ಕೇಳಿಸ್ಕೊಂಡಿದ್ದೇನೆ. ಸೊ ಟೇಕ್ ಆಫ್ ಆಗ್ತಿರೋದು ತುಂಬಾ ಖುಷಿ ವಿಷಯ. ಆ್ಯಂಡ್ ತುಂಬಾ ವೆಲ್ ಪ್ರಿಪೇರ್ಡ್ ಡೈರೆಕ್ಟರ್. ನಾನು ಐ ಥಿಂಕ್ ಇದು ಟೇಕ್ ಆಫ್ ಅಂತ ಆಗುವಾಗ ನನಗೆ ಗೊತ್ತಿರುವಂಥ ಡೀಟೇಲ್ಸ್ ಆಗಿರ್ಬೋದು, PPTs ಇರ್ಬೋದು, ಈ ಸೋ ಆರ್ಗನೈಸ್ಡ್ ಅಂದರೆ ನೋಡಿ ಕೂಡಲೇ ಒಂದು ಡಿಸೈನರ್ಗೆ ಯಾವ ಜಾನರಲ್ಲಿ ನಾವು ಕಾಸ್ಟ್ಯೂಮ್ಸ್ ಮಾಡಬೇಕು ಅನ್ನೋದು ನೋಡ್ತಾನೆ ತಿಳಿಯುವಂಥದ್ದು. ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದು ಬೇಡ. ಎಲ್ಲ ರೀತಿಯಲ್ಲಿ ತುಂಬ ಅಚ್ಚುಕಟ್ಟಾಗಿ ಪ್ರಿಪೇರ್ ಆಗಿರುವಂಥ ಒಬ್ಬರು ಡೈರೆಕ್ಟರ್ ಅಂತ ನನಗನ್ಸುತ್ತೆ. ಸೊ ಇಟ್ ವಿಲ್ ಬಿ ಅ ವೆರಿ ಗುಡ್ ಲರ್ನಿಂಗ್ ಎಕ್ಸ್ಪೀರಿಯನ್ಸ್. ಸಿನಿಮಾ ಚಿತ್ರೀಕರಣವು ಮಂಗಳೂರು, ಕುಂದಾಪುರ, ಬೆಂಗಳೂರು ಹಾಗೂ ಕರ್ನಾಟಕದ ಇತರ ಭಾಗಗಳಲ್ಲಿ ನಡೆಯಲಿದೆ. ಜೊತೆಗೆ ಉತ್ತರ ಪ್ರದೇಶ ಹಾಗೂ ಜಾರ್ಖಂಡ್ನಲ್ಲಿ ಕೂಡ ಚಿತ್ರೀಕರಣ ನಡೆಯಲಿದೆ ಎಂದು ನಿರ್ದೇಶಕ ಸ್ಟೀಫನ್ ಅವರು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ನಾಯಕ ನಟ ಅಮಿತ್ ರಾವ್, ನಿರ್ದೇಶಕ ಸ್ಟೀಫನ್, ವಸ್ತ್ರ ವಿನ್ಯಾಸಕಿ ರಶ್ಮಿ ಅನೂಪ್ ರಾವ್, ನಿರ್ಮಾಪಕರಾದ ಅವಿನಾಶ್ ಶೆಟ್ಟಿ, ಲಕ್ಷ್ಮಣ್ ಸುವರ್ಣ, ಸೋನಲ್ ಮೊಂತೇರು, ಅನುಪಮ ಸುವರ್ಣ ಉಪಸ್ಥಿತರಿದ್ದರು. ನಾಗರಾಜ್, ವಿ4 ನ್ಯೂಸ್ 24/7 ಮಂಗಳೂರು.